ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ ಅಂಗಾರ ಅವರು ಸಚಿವರಾಗಿರುವುದು ಖುಷಿ ತಂದಿದೆ. ಜಿಲ್ಲೆಯಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾಣಲಿ, ಅವರನ್ನ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ನೇಮಕ ಮಾಡಲಿ ಎಂದು ಶಾಸಕ ಯುಟಿ ಖಾದರ್ ಹೇಳಿದರು. ಈ ಕುರಿತು ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಸುಳ್ಯ ಜನತೆಯ ಒತ್ತಡದಿಂದ ಅವರಿಗೆ ನ್ಯಾಯ ಸಿಕ್ಕಿದೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ನೆರೆಯ ಜಿಲ್ಲೆಯವರು, ಜಿಲ್ಲೆಯವರೇ ಆದ ಅಂಗಾರ ಉಸ್ತುವಾರಿ ಸಚಿವರಾಗಲಿ, ಆ ಮೂಲಕ ಅಭಿವೃದ್ಧಿ ಕೆಲಸ ಮಾಡಲಿ ಎಂದು ಅವರು ಹೇಳಿದರು. ಸುಳ್ಯ ಕ್ಷೇತ್ರ ಶಾಸಕ ಅಂಗಾರ ಅವರು ಸಚಿವರಾಗಿರೋದು ನಮಗೆ ಅತ್ಯಂತ ಸಂತೋಷ. ಇಡೀ ಜಿಲ್ಲೆಯಲ್ಲಿ ಅತ್ಯಂತ ಹಿರಿಯಾದ ಶಾಸಕರಿಗೆ ಹಿಂದೆ ಬಹಳಷ್ಟು ಅನ್ಯಾಯವಾಗಿತ್ತು. ಆ ಕ್ಷೇತ್ರ ಜನರ ಒತ್ತಡದ ಮೇರೆಗೆ ಇವತ್ತು ಅವರಿಗೆ ನ್ಯಾಯ ಸಿಕ್ಕಿದೆ. ಬಹುಶಃ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಜನಮೆಚ್ಚುವ ಕೆಲಸಗಳಿಗೆ ಕೆಲಸ ಆಗಲಿ, ನಾವು ಪ್ರತಿನಿಧಿಯಾಗಿ ನಮ್ಮ ಸಂಪೂರ್ಣವಾದ ಸಹಕಾರ ನಾವು ಕೊಡ್ತೇವೆ. ಕೋಟಾ ಶ್ರೀನಿವಾಸ ಪೂಜಾರಿ ಒಳ್ಳೆಯವರೇ, ಅವ್ರು ಮುಂದುವರಿಸಲಿ. ಮಾತ್ರ ಸರ್ಕಾರ ಕಾರಣ ಕೊಡಬೇಕು. ಜಿಲ್ಲೆಯ ಹಿರಿಯ ಸಚಿವರನ್ನು ಕಡೆಗಣಿಸಿ ಪಕ್ಕದ ಜಿಲ್ಲೆಯವರಿಗೆ ಯಾಕೆ ಕೊಡ್ತಾರೆ ಅಂತೇಳಿ ಗೌರ್ಮೆಂಟ್ ಶುಡ್ ಗಿವ್ ದಿ ಜಸ್ಟಿಫಿಕೇಶನ್ ಟು ದಿ ಪೀಪಲ್ ಆಫ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್. ಅದು ಕೂಡ ಈಸ್ ಫ್ರಮ್ ದಲಿತ್ ಕಮ್ಯುನಿಟಿ. ಯಾಕೆ ಯಾಕೆ ಇಲ್ಲ ಅಂತ ಹೇಳಲಿ. ಶ್ರೀನಿವಾಸ ಪೂಜೆ ನಮಗೇನು ಅಭ್ಯಂತರ ಆಯ್ತು, ಯಾಕೆ ಅಂತ ಹೇಳಿ ನಮ್ಗೆ ಅಭ್ಯಂತರ ಇಲ್ಲ ಅದರ ಬಗ್ಗೆ. ಬಟ್ ಯಾಕೆ ಇದೇ ಜಿಲ್ಲೆಯಲ್ಲಿ ಅತ್ಯಂತ ಹಿರಿಯ ಸೀನಿಯರ್ ಆಗಿದ್ದುಕೊಂಡು 30-40 ವರ್ಷದ ಅನುಭವ ಇರುವವರಿಗೆ ಇದೇ ಜಿಲ್ಲೆಯ ನೇತೃತ್ವವನ್ನು ಯಾಕೆ ಇಲ್ಲ ಅಂದ್ರೆ ಜಿಲ್ಲೆ ಜಸ್ಟಿಫಿಕೇಶನ್. ಮತ್ತೆ ನಮ್ಗೆ ಯಾರಾದ್ರೆ ಅಲ್ಲಿ ಉಡುಪಿ ಕಾಲಿದೆ ಅಲ್ಲ, ಯಾರಿಗೆ ಅಂಗರಿಗೂ ದೂರ ಆಗ್ತದೆ, ಇವರಿಗೆ ಕೋಟಾ ಶ್ರೀನಿವಾಸ ಪೂಜಾರಿಗೆ ಉಡುಪಿ ಕ್ಷೇತ್ರ ಇದೆ ಅಲ್ಲಿ ಅಲ್ಲ ಕೊಡುದಾದ್ರೆ. ಮತ್ತೆ ಸರ್ಕಾರದ ಡಿಸಿಷನ್ ಅದೇ ನಾವೇನು ಮಾತಾಡ್ಲಿಕ್ಕಿಲ್ಲ. ಅಟ್ಲೀಸ್ಟ್ ಜನಕ್ಕೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಪರವಾಗಿ ನಾನು ಕೇಳ್ತಾ ಇದ್ದೇನೆ, ಜನರಿಗೆ ಒಂದು ಉತ್ತರ ಕೊಡ್ಲಿ ಏನಂತೆ.